ನಾಗೇಂದ್ರನವರು ಲೂಟಿ ಮಾಡಿದ ಹಣವನ್ನು ಬಳ್ಳಾರಿಯ ಲೋಕಸಭೆಗೆ ಚುನಾವಣೆಗೆ ಖರ್ಚು ಮಾಡಿದ ವಿಷಯದಲ್ಲಿ ಕೂಡ ಈ ತನಿಖೆಯಲ್ಲಿ ನಮಗೆ ಗೊತ್ತಾಗಿದೆ. ಅಂತ ದೊಡ್ಡ ವ್ಯಕ್ತಿಯನ್ನು ಇವತ್ತು ಸಂಪುಟದಲ್ಲಿ ಯಾಕೆ ಇಟ್ಟುಕೊಂಡಿದ್ದಾರೆ ಅಂದರೆ ಶಿವಕುಮಾರ್ ಅವರು ಒಂದು ವೇಳೆ ನಾಗೇಂದ್ರನನ್ನು ಮಂತ್ರಿಗಳಿಂದ ತೆಗೆದ್ರೆ ಆ ನಾಗೇಂದ್ರನೇ ಬಂದು ಯಾರೆಲ್ಲ ನನ್ನ ಜೊತೆ ನಿಂತಿದ್ದಾರೆ, ನಾನು ಭ್ರಷ್ಟಾಚಾರ ಮಾಡಲಿಕ್ಕೆ ನನ್ನ ಹತ್ರ ಯಾರಿದ್ದಾರೆ ಇದನ್ನು ಹೇಳಲಿಕ್ಕೆ ಹೇಳ್ತಾರೆ ಅನ್ನುವಂಥ ಭಯದಿಂದ ಡಿ ಕೆ ಶಿವಕುಮಾರ್ ಕೂಡ ಈವನನ್ನು ನಾಗೇಂದ್ರನನ್ನು ಮಂತ್ರಿ ಪದವಿಯಿಂದ ತೆಗೆಯಲಿಕ್ಕೆ ಹಿಂದೆ ಜರುಗಿದ್ದಾರೆ. ಟೋಟಲಿ ಇಡೀ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ಕೂಪ ಆಗಿದೆ. ಎನ್ನೆಲ್ಲ ಒಂದು ರೀತಿಯ ಕಲಂಕ ಹುಟ್ಟುಕೊಂಡವರು ಅದರಲ್ಲಿ ಸಚಿವರಾಗಿದ್ದಾರೆ. ನಿಮ್ಗೆ ಗೊತ್ತೇ ಬೇರೆ ಜಮೀರ್ ಅಹಮದ್ ಅವರು ಮೊನ್ನೆ ಆದಂತಹ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಿಜಯನಗರದಲ್ಲಿ ಧ್ವಜಾರೋಹಣ ಮಾಡಬೇಕು ಅಂತ ಅವರು ಒತ್ತುವರಿ ಕೊಟ್ಟಂತಹ ಸಂದರ್ಭದಲ್ಲಿ ನಮ್ಮ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿಗೆ ಪತ್ರ ಬರೆಯುತ್ತಾರೆ. ಆ ಪತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನನಗೆ ವೈಯಕ್ತಿಕವಾಗಿ ನಮ್ಮ ಪಕ್ಷದ ಸಂಘಟನಾತ್ಮಕ ಕೆಲಸಗಳಿವೆ, ಕೆಲವೊಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ನನಗೆ ಕೆಲಸ ಇರುವಂತಹ ಒತ್ತಡದಿಂದ ನಾನು ವಿಜಯನಗರಕ್ಕೆ ಹೋಗಿ ಧ್ವಜಾರೋಹಣವನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಕೇಳ್ತಾ ಇದ್ದೇನೆ, ಇಂಥ ವ್ಯಕ್ತಿಗೆ, ಇಂಥ ದೇಶ ಪ್ರೇಮ ಇಲ್ಲದ ವ್ಯಕ್ತಿಗೆ ಕೂಡ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಡಿ ಕೆ ಸಿ ಅವರು ಮಾತಾಡೋದು ಹೇಳ್ತಾರೆ. ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಹೇಳುವುದುಂಟು, ನಾವು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತೆಗೆದುಕೊಟ್ಟವರು ಯಾರಂದ್ರೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಒಂದು ಗೊತ್ತಿರುವ ಕಾಂಗ್ರೆಸ್ನವರಿಗೆ ಈ ಹಿಂದೆ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಈಗಿರುವಂತಹ ಕಾಂಗ್ರೆಸ್ನವರಲ್ಲ. ಆ ಕಾಂಗ್ರೆಸ್ಗೂ ಈಗಿನ ಕಾಂಗ್ರೆಸ್ಗೂ ಅಜಗಜಾಂತರವಾದ ವ್ಯತ್ಯಾಸವಿದೆ. ಗೊತ್ತಿರಲಿ, ಅವತ್ತು ಮಾಡಿದಂತ ಕಾಂಗ್ರೆಸ್, ಅವತ್ತು ಸ್ಥಾಪನೆ ಮಾಡಿದಂತ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟಗೋಸ್ಕರ ಮಾಡಿದಂತಹ ಕಾಂಗ್ರೆಸ್ ಆಗಿತ್ತು. ಆದರೆ ಇದೇ ಕಾಂಗ್ರೆಸ್ ಇರತಕ್ಕಂಥದ್ದು ಅದಕ್ಕೂ ಯಾವುದೇ ವ್ಯತ್ಯಾಸ ಇದೆ. ಒಂದು ಗೊತ್ತಿರಲಿ, ನಿಮ್ಮ ದೇಶದ ಎಷ್ಟಿದೆ ಅಂತ ಗೊತ್ತಾಗಬೇಕು. ಮೊನ್ನೆ ತಾನೇ ನಮ್ಮ ಸ್ಥಳೀಯ ಶಾಸಕರು, ಈ ಭಾಗದ ಸಚಿವರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಕೂಡ ಜಮೀರ್ ಅಹಮದ್ ಅನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ನಾಚಿಕೆ ಆಗಬೇಕಿದೆ ನಿಮಗೆ. ಒಬ್ಬ ಮಂತ್ರಿಮಂಡಲದ ಸಚಿವನಾಗಿ ಯು ಟಿ ಖಾದರ್ ಅವರೇ, ನೀವು ಜಮೀರ್ ಅಹಮದ್ ಅಂತ ಒಂದು ವ್ಯಕ್ತಿಗೆ ನೀವು ಪರವಾಗಿ ನಿಂತ ಇರೋದು ನಿಮಗೂ ಕೂಡ ನಾಚಿಕೆ ಆಗಬೇಕು. ಒಂದು ಧ್ವಜಾರೋಹಣ ಮಾಡಲಿಕ್ಕೆ ಒಂದು ಸಮಯ ಇಲ್ಲ ಅಂತ ಹೇಳುವಂಥ ವ್ಯಕ್ತಿಗೆ ನೀವು ಯಾವ ರೀತಿಯಲ್ಲಿ ಅವರನ್ನು ಸಮರ್ಥನೆ ಮಾಡ್ತೀವಿ ಅಂತ ಅರ್ಥನೇ ಆಗೋದಿಲ್ಲ. ನಿಮ್ಮ ಕ್ಷೇತ್ರ ಇವತ್ತು ಗೊತ್ತಿರಬಹುದು. ಮೊನ್ನೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಿಮ್ಮ ಪುಡಾರಿಗಳು ಒಂದು ವೇದಿಕೆಯಲ್ಲಿ ತನ್ನ ಕಾಲ್ನಡಿಗೆಯಲ್ಲಿ ನಮ್ಮ ರಾಷ್ಟ್ರದ ಪಿತ ಮಹಾತ್ಮ ಗಾಂಧೀಜಿಯವರು ಮತ್ತೆ ಈ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಅಂಬೇಡ್ಕರ್ಗೆ ಅವರ ಫೋಟೋವನ್ನು ಕಾಲಿನ ಸಮಾನವಾಗಿ ಇಟ್ಕೊಂಡು ಸ್ವಾತಂತ್ರ್ಯೋತ್ಸವ ಮಾಡಿದ್ರಲ್ಲ. ಸನ್ಮಾನ್ಯ ಯು ಟಿ ಖಾದರ್ ಅವರೇ, ಈ ಬಗ್ಗೆ ಏನು ಹೇಳ್ತಾರೆ? ಈ ಬಗ್ಗೆ ಅಂತ ನೀವು ಮೌನವಾಗಿದ್ದೀರಿ. ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಾಗ್ತಾ ಉಂಟು. ಈ ಬಗ್ಗೆ ನೀವೇನು ಹೇಳ್ತೀರಿ? ಈ ಬಗ್ಗೆ ಸಮರ್ಥನೆ ಮಾಡಲಿಕ್ಕೆ ನಡೆಯುತ್ತೀರಾ? ಹಾಗಾದ್ರೆ ನಿಮ್ಮ ದೇಶದ ಏನು ಅಂತ ಗೊತ್ತಾಗಬೇಕಲ್ಲ. ಒಂದು ಕಡೆಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿರುವ ಸಂದರ್ಭದಲ್ಲಿ ಒಂದು ಗೊತ್ತಿರಬಹುದು ನಿಮಗೆ, ಇವತ್ತು ಬಡವರಿಗೋಸ್ಕರ ಇವರು ಹೇಳ್ತಾ ಇದ್ದಾರೆ ಇಂದಿರಾ ಕ್ಯಾಂಟೀನ್ ಅನ್ನು ತಂದಿದ್ದೇವೆ ಅಂತ ಹೇಳ್ತಾರೆ. ಮಾನ್ಯ ಸಚಿವರೇ, ಯು ಟಿ ಖಾದರ್ ಅವರೇ, ನಿಮ್ಮ ಇಂದಿರಾ ಕ್ಯಾಂಟೀನ್ ಕೂಡ ದಾಳಿ ಮಾಡಿ ನೋಡಿ, ಅಲ್ಲಿ ಸರಿಯಾದ ರೀತಿಯಲ್ಲಿ ಆಹಾರವನ್ನು ವಿತರಣೆ ಮಾಡ್ತಾರಂತ ನೋಡ್ತಾ ಇರಬೇಕು. ಅದರ ವ್ಯವಸ್ಥೆ ನೋಡಿದ್ದೀರಾ? ಇವತ್ತು ಕೋಟೆಕಾರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೋಗುವಂತಹ ಜಾಗದಲ್ಲಿ, ಕೋಟೆಕಾರಿ ರಾಷ್ಟ್ರೀಯ ಹೆದ್ದಾರಿ ಹೋಗುವಂತಹ ಜಾಗ ಗೊತ್ತಿದ್ದು ಕೂಡ ನೀವು ಇಂದಿರಾ ಕ್ಯಾಂಟೀನ್ ಅಲ್ಲಿ ಮಾಡಿದಿರಿ. ಇವತ್ತು ನೂತನವಾಗಿ ಕಟ್ಟಿದಂತಹ ಇಂದಿರಾ ಕ್ಯಾಂಟೀನ್ ಅನ್ನು ಮಾನ್ಯ ಯು ಟಿ ಖಾದರ್ ಅವರು ಉದ್ಘಾಟನೆ ಮಾಡಲಿಕ್ಕೆ ಬರಲಿಲ್ಲ. ಯಾಕೆಂತ ಕೇಳ್ತಾ ಇದ್ದೀರಿ. ಇಲ್ಲಿ ನಮ್ಮ ಕೋಟೆಕಾರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾದಿರತಕ್ಕಂಥ ನೂತನವಾಗಿ ಕಟ್ಟಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಅನ್ನು ಉದ್ಘಾಟನೆ ಮಾಡಲಿಕ್ಕೆ ತಾವೇಳಕ್ಕೆ ಬರುವುದಿಲ್ಲ. ಇವತ್ತು 30 ಲಕ್ಷ ರೂಪಾಯಿ ನಮ್ಮ ರಾಜ್ಯದ ಟ್ಯಾಕ್ಸ್ ಅಲ್ಲಿ ಕಟ್ಟಿದಂತಹ ಜನರ ಹಣವನ್ನು ದುರುಪಯೋಗ ಮಾಡಿದಂತಹ ಸಂದರ್ಭದಲ್ಲಿ ಮಾನ್ಯ ಯು ಟಿ ಖಾದರ್ ಯಾಕೆ ಮೌನ ಆಗಿದ್ದಾರೆ? ಇವತ್ತು ಕೋಟೆಯಲ್ಲಿ ಅದಲ್ಲದೆ ಇಡೀ ಅದು ಒಂದೇ ಸಮಸ್ಯೆ ಅಲ್ಲ. ಮಾನ್ಯ ಯು ಟಿ ಖಾದರ್ ಅವರು ನೋಡುವಾಗ ನಮಗೆ ಒಬ್ಬ ರೀತಿಯ ಡ್ರಾಮಾ ಮಾಡಿದಾಗ ಕಾಣ್ತಾ ಇದೆ. ನಾಟಕ ಮಾಡೋದ್ರಲ್ಲಿ ಬಹಳ ನಿಸೀಮ ಯು ಟಿ ಖಾದರ್ ಅವರು. ಮೊನ್ನೆ ನಾನೇ ಹೇಳ್ತಾ ಇದ್ದಲ್ಲಿ, ಮೊನ್ನೆ ಲೈನ್ ಮ್ಯಾನ್ ತನ್ನ ಕರ್ತವ್ಯದಲ್ಲಿರುವಾಗ ಸಾವನ್ನಪ್ಪಿದರು.
ನಿಜವಾಗಿಯೂ ಮಂತ್ರಿಯವರು ಅವರ ಮನೆಗೆ ಹೋಗಿ ಸಾಂತ್ವನ ಹೇಳೋದೊಂದು ಕ್ರಮ ಇದೆ, ಅದು ಸರಿ ಇದೆ ಅದು. ಆದರೆ ಇವತ್ತು ಆ ವ್ಯಕ್ತಿಗೆ ಪರಿಹಾರ ಸಿಕ್ಕುವುದು ವಿಮಾ ಕಂಪನಿ ಕೊಡುವುದು. ಅವರ ಇಲಾಖೆಯಲ್ಲಿ ಮಾಡಿದಂತ ವಿಮೆಯ ಹಣವನ್ನು ಕೊಡಲಿಕ್ಕೆ ಹೇಳುವುದು ಬಂದಿಲ್ಲ, ಅದು ಅವರ ಕಂಪನಿ ಅವರು ಕೊಟ್ಟೇ ಕೊಡುತ್ತದೆ. ಆದರೆ ನಾನು ಈ ಕಾಲದಲ್ಲಿ ಕೇಳ್ತಾ ಇದ್ದೀನಿ, ನಿಮಗೆ ಒಂದು ಮನುಷ್ಯತ್ವ ಅಂತ ಇದ್ರೆ ನಿಮ್ಮ ರಾಜ್ಯ ಸರ್ಕಾರದಿಂದ ನೀವು ಹೆಚ್ಚಿನ ಪರಿಹಾರ ಕೊಡಲಿಕ್ಕೆ ನೀವು ನೋಡಬೇಕಿತ್ತು. ಅದನ್ನು ಬಿಟ್ಟು ಸೋಬಾಜಿ ಮಾಡಿಕೊಂಡು ಅವರ ಮನೆಗೆ ಹೋಗಿ ವಿಮಾ ಕಂಪನಿಗಳು ಹಣಕ್ಕೆ ನೀವೆದುರು ನಿಂತು ಕೊಡಬೇಕಿದ್ದು ಅಷ್ಟು ನಾನು ಸರಿಯಾಗಿ ಕಾಣ್ತಾ ಇಲ್ಲ. ನಾನು ಕೇಳ್ತಾ ಇದ್ದೀನಿ, ಇವತ್ತು ನೀವು ಅಲ್ಲಲ್ಲಿ ಹೋಟೆಲ್ಗಳಲ್ಲಿ ಏನಾದರೂ ಆಹಾರದಲ್ಲಿ ಕೊರತೆ ಬಂದಾಗ ನೀವು QR ಕೋಡ್ ಅನ್ನು ಕೊಟ್ಟಿದ್ದೀರಿ, ದುಡ್ಡು ಕೊಡ್ಲಿಕ್ಕೆ ಒಂದು ನಂಬರ್ ಕೊಟ್ಟಿದ್ದೀರಿ. ಅದೇ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಕ್ಷೇತ್ರದ ಮಂಜುನಾಡಿನಲ್ಲಿ ಈ 1 ವರ್ಷದ ಹಿಂದೆ ದೊಡ್ಡ ಅನಾಹುತ ಆಯಿತು. ಒಂದು ಹೆಣ್ಣು ಮಗಳು ಅವರ 10 ಹೆಣ್ಣು ಕಳ್ಕೊಂಡ್ರು, 7 ಮಕ್ಕಳನ್ನು ಕಳ್ಕೊಂಡು, ತನ್ನ 2 ಕಾಲುಗಳನ್ನು ಕಳ್ಕೊಂಡ್ರು, ನಮ್ಮ ಅತ್ತೆ ಮಾವನ 1 ಕಾಲನ್ನು ಕೂಡ ಕಳ್ಕೊಂಡ್ರು. ಆ ಸಂದರ್ಭದಲ್ಲಿ ಇವತ್ತಿನ ತನಕ ಸನ್ಮಾನ್ಯ AT ಖಾದರ್ ಅವರೇ, ಇವತ್ತಿನ ತನಕ ನಿಮಗೆ ಪರಿಹಾರ ಕೊಡುವಂತ ಯೋಗ್ಯತೆ ಇಲ್ಲ. ಇವತ್ತು ಆ ಹೆಣ್ಣು ಮಗಳ ಪರವಾಗಿ ನಿಂತದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು RSS ಗೊತ್ತಿರಲಿ ನಿಮಗೆ. ಇವತ್ತಿನ ತನಕ ಅವರ ಮನೆಗೆ ಹೋಗಕ್ಕಿಲ್ಲ, ಆ ಹೆಣ್ಣು ಮಕ್ಕಳಿಗೆ ಮನೆ ಇಲ್ಲ, ಮನೆ ಕೊಡುವಂತ ಕೆಲಸವನ್ನು ಕೂಡ AT ಖಾದರ್ ಮಾಡಲಿಲ್ಲ. ಹಾಗಿದ್ರೆ ನಾನು ನಿಮ್ಮ ಕೇಳಿದೆ, ಎಲ್ಲಿಂದ ನಿಮ್ಮ ಈ ಜನಪರ ಕಾಲೇಜಿಗೆ ಕೊಡುವಂತ ಗೌರವ ಎಲ್ಲಿದೆ? ಆಗ ನಿಮ್ಮ ಪಕ್ಷಪಾತ ಇದೆಯಾ? ನಿಮಗೆ ಬೇಕಾದವರ ಮನೆಗೆ ಹೋಗ್ತೀರಿ ನೀವು. ಅದೇ ಒಂದು ಹೆಣ್ಣು ಮಕ್ಕಳ ಮನೆ ನಿಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಲಿಕ್ಕೆ ನೀವು ಆಗದಿದ್ದರೆ ನೀವು ರಾಜೀನಾಮೆ ನಿಮ್ಮ ಕೊಟ್ಟು ಮನೆಗೆ ಹೋಗುವಂತಹ ಸಂದರ್ಭ ನಿಮ್ಮಿಂದ ಬರ್ತದೆ. ಇವತ್ತು ಗೊತ್ತಿರುವುದು ಈ ಉಳ್ಳಾಲ ಕ್ಷೇತ್ರದಲ್ಲಿ ಅವತ್ತಿಂದ ಇವತ್ತು ತಂದೆ ತಮ್ಮಗ ಏನು ಮಾಡಿದ್ರನ್ನ ಗೊತ್ತಿರ್ಬೋದು. ಈ ತುಕ್ಕೋಟ ಭಾಗ ಗೊತ್ತದ ಮೇಲೆ 10, 20, 30 ವರ್ಷಗಳಿಂದ ಹೇಗಿದೆ ಅದೇ ರೀತಿ ಇದೆ. ಯಾವ ರೀತಿಯ ಅಭಿವೃದ್ಧಿ ಕೂಡ ಆಗಲಿಲ್ಲ. ಇವತ್ತು ಓವರ್ ಇಲ್ಲಿ ಮಾಧ್ಯಮದಲ್ಲಿ ಮುಂದೆ ಹೇಳ್ತಾ ಇದ್ದೇವೆ, ಅಲ್ಲಿ ನೀವು ಹೋಗಿ ಒಂದು ಬಿವಾರನಿಟ್ಟು ಹಗ್ಗವನ್ನು ಕಟ್ಟಿ ಅದನ್ನು ನೋಡೋದನ್ನು ನಾಚಿಕೆ ಆಗಬೇಕು ನಿಮಗೆ. ಮೊನ್ನೆ ಸ್ವಾತಂತ್ರ್ಯೋತ್ಸವ ಸಂದರ್ಭ ಹೇಳಿದಿರಿ 5 ಕೋಟಿ ಅನುದಾನ ಇಟ್ಟಿದ್ದೇನೆ ಅಂತ ಹೇಳಿದಿರಿ. ಆ ಕಾಮಗಾರಿ ಆಗ್ಲಿಕ್ಕೆ ಇನ್ನು 1.5 ವರ್ಷ ಇನ್ನು ಅವಧಿ ಮುಗೀತದೆ. ಮಿಸ್ಟರ್ AT ಖಾದರ್ ಅವರೇ, ಯಾವಾಗ ಮಾಡ್ತೀರಿ ಈ ಕಾಮಗಾರಿ? ಸುಮ್ಮನೆ ಸುಳ್ಳು ಆರೋಪವನ್ನು ಸುಳ್ಳು ಭರವಸೆಯನ್ನು ಕೊಟ್ಟು ಜನರನ್ನು ಮೋಸ ಮಾಡುವಂತ ಕೆಲಸಕ್ಕೆ ಹೋಗಬೇಡಿ. ಒಂದು ಅಭಿವೃದ್ಧಿ ನಾನು ಕೇಳ್ತಾ ಇದ್ದೀನಿ. ಉಳ್ಳಾಲ ತಾಲೂಕು ಆಗಿ 4 ವರ್ಷ ಕಳೆಯಿತು. ಉಳ್ಳಾಲ ತಾಲೂಕು ಆಗಿ 4 ವರ್ಷ ಆದರೂ ಕೂಡ ಇಲ್ಲಿ ತಾಲೂಕು ಸೌಧ ಆಗಿಲ್ಲ. ಕೇವಲ ಇವತ್ತು ಕೂಡ ಯಾವ ಜಾಗವನ್ನು ಗುರುತಿಸಿದ ಹೊರತು ಇವತ್ತಿನ ತನಕ ಯಾವುದೇ ಒಂದು ಕಾಮಗಾರಿ ಆಗಿಲ್ಲ. ಜನಸಾಮಾನ್ಯರು ಪರದಾಡುವಂತ ಕೆಲಸ ಆಗಿದೆ. ತಾಲೂಕು ಕಚೇರಿ ಕೂಡ ಸರಿಯಾಗಿಲ್ಲ. ತಾಲೂಕು ಕಚೇರಿ ಮಾಡಬೇಕಾದ್ರೆ ಒಂದು ಹೃದಯ ಭಾಗದಲ್ಲಿ ಮಾಡಬೇಕು, ನಗರದ ಹೃದಯ ಭಾಗದಲ್ಲಿ ತಾಲೂಕು ಕಚೇರಿ ಮಾಡಬೇಕು. ಇದು ಎಲ್ಲೋ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿಕೊಂಡು ಜನರನ್ನು ಅಳೆಯುವಂತ ಕೆಲಸಕ್ಕೆ ಕೈ ಹಾಕಿದವರು ಯಾರಲ್ಲ ಅಂದ್ರೆ AT ಖಾದರ್ ಅವರು. ನೀವು ನೋಡಿ, ಮುಲ್ಕಿ ಮೂಡಮಂದಿರ ಕ್ಷೇತ್ರದಲ್ಲಿ ಮುಲ್ಕಿ ತಾಲೂಕು ಆಯ್ತು. ಆ ಬಳಿಕ ಇವತ್ತು ಮುಲ್ಕಿಯಲ್ಲಿ ಕೂಡ ತಾಲೂಕು ಸೌಧ ಆಗಿದೆ. ಅಲ್ಲಿರ್ತಕ್ಕಂಥವರು ಭಾರತೀಯ ಜನತಾ ಪಾರ್ಟಿಯ ಶಾಸಕ. ನಾನು ಕೇಳ್ತಾ ಇದ್ದೀನಿ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ BJP ಶಾಸಕರು ಇರತಕ್ಕಂಥ ಜಾಗದಲ್ಲಿ ಅಲ್ಲಲ್ಲಿ ಕಾಮಗಾರಿಯ ಒಂದು ಉದ್ಘಾಟನೆ ಆಗ್ತಾ ಇದೆ. ಆದರೆ ನಮ್ಮ ಶಾಸಕರು, ನಮ್ಮ ಸಚಿವರು ಮುಂಚೆ ಮದುವೆ ಕೋಲ ನೇಮಕ್ಕೆ ಹೋಗುವುದರಲ್ಲಿ ಸಮಯ ಕಳೆಯುತ್ತಿದ್ದಾರೆ. ಎಲ್ಲಿಯಾದರೂ ಒಂದು ಕಾಮಗಾರಿಯ ಉದ್ಘಾಟನೆ ಮಾಡಿದಂತ ನೀವು ನೋಡಿದ್ದೀರಾ? ಈ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದೀನಿ, ನಮ್ಮ AT ಖಾದರ್ ಬಂದು ಒಂದು ಕಾಮಗಾರಿ ಇಂಥದ್ದು ಮಾಡಿದೆ ಅಂತ ಹೇಳಿದಂತ ಎಲ್ಲಿ ಕೋಡಿದರೆ ರಸ್ತೆಗಳು ಗುಂಡಿಯಿಂದ ಇದೆ. ಯಾವ ಗ್ರಾಮಾಂತರ ಪ್ರದೇಶದ ರಸ್ತೆಗಳು ಸರಿ ಇಲ್ಲ, ಎಲ್ಲಿ ಕೂಡ ಅಭಿವೃದ್ಧಿ ಆಗಿಲ್ಲ. ಕೇವಲ ಅಭಿವೃದ್ಧಿ ಆಗಿದೆ ಅಂತಂದ್ರೆ ಅದು ಉಳ್ಳಾಲ ಭಾಗದಲ್ಲಿ ಯಾಕೆ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿರಬಹುದು. ಅದೇ ಒಂದು ಭಾರತೀಯ ಜನತಾ ಪಾರ್ಟಿ ಪ್ರಬಲವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಎಲ್ಲಿ ಕೂಡ ಅನುದಾನಕ್ಕೆ ತಾರತಮ್ಯ ಮಾಡಿದ್ದಾರೆ. AT ಖಾದರ್ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿ ಬಲಡ್ಡಿ ಇರತಕ್ಕಂಥ ಜಾಗದಲ್ಲಿ ಯಾವುದೇ ಅನುದಾನವನ್ನು ನೀಡದೆ ತಾರತಮ್ಯ ಮಾಡುವಂತ ಕೆಲಸವನ್ನು ಇವತ್ತು AT ಖಾದರ್ ಮಾಡಿದ್ದಾರೆ. ಇದು ಕೂಡ ರಾಜ್ಯ ಸರ್ಕಾರದ ಭ್ರಷ್ಟಾಚಾರಕ್ಕೆ ಒಂದು ಸ್ಫೂರ್ತಿಯನ್ನು ಕೊಟ್ಟಂತಾಗಿದೆ. ನಿಮ್ಗೆ ಗೊತ್ತಿರಬಹುದು, ಇವತ್ತು ಇಡೀ ರಾಜ್ಯ ಸರ್ಕಾರ ಅನುದಾನ ಇಲ್ಲದೆ ಖಜಾನೆ ಖಾಲಿ ಮಾಡಿಕೊಂಡು ಸನ್ಮಾನ್ಯ DK ಶಿವಕುಮಾರ್ ಕೂಡ ಸುಳ್ಳು ಭರವಸೆಯನ್ನು ಕೊಡ್ತಾ ಇದ್ದಾರೆ.
ಅದನ್ನು ಕೊಡುವುದನ್ನು ಮತ್ತೆ ಭ್ರಷ್ಟಾಚಾರ ಮಾಡುವುದರ ಮುಖಾಂತರ ಎಲ್ಲಿ ಇಲಾಖೆಯನ್ನು ಯಾವ ರೀತಿ ನಮ್ಮ ಜೇಬಿಗೆ ಇರಿಸಬಹುದು ಅದಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಹೊರತು ಜನಸಾಮಾನ್ಯರು ಇವತ್ತು ಎಷ್ಟು ಕಷ್ಟದಲ್ಲಿದ್ದಾರೆ. ಇವತ್ತು ಜನರಿಗೆ ಸಿಗಬೇಕಾದಂತಹ ಸರ್ಕಾರದ ಸವಲತ್ತನ್ನು ಕೊಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಒಂದು ಗೊತ್ತಿರಬಹುದು, ಇವತ್ತು ಜನರ ಆದಾಯದ ಮಿತಿಯನ್ನು 30,000ಕ್ಕೆ ಇಳಿಸಿದ್ದಾರೆ. ಒಂದು ಮನುಷ್ಯ 30,000 ಜೀವನ ನಡೆಸ ಹೇಗೆ ಅಂತ ಗೊತ್ತಾ? ಇದು ಜನರಿಗೆ ಕೊಡುವ ಸವಲತ್ತನ್ನು ಕೊಡಬಾರದು ಎನ್ನುವ ದೃಷ್ಟಿಕೋನದಲ್ಲಿ ರಾಜ್ಯ ಸರ್ಕಾರ ಕೆಲವೊಂದು ನಿಯಮಗಳನ್ನು ತಂದಿದೆ. ಇವತ್ತು ಜನರಿಗೆ ವೃದ್ಧಾಪ್ಯ ವೇತನ ಕೊಡುವುದಿಲ್ಲ, ವಿಧವಾ ವೇತನ ಸಿಗುವುದಿಲ್ಲ, ಗೃಹಲಕ್ಷ್ಮಿ ಅಂತ ಹೇಳಿದ್ರೆ 5,000 ಕೋಟಿ ಅಲ್ಲಿ ಕೂಡ ಲೂಟಿ ಮಾಡಿದ್ದಾರೆ. ಅವತ್ತು 5,000 ಕೋಟಿ ಗೃಹಲಕ್ಷ್ಮಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಅಂತ ಹೇಳಿದವರು ಮತ್ತೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ತನ್ನ ಪದವಿಗೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ನೋಡಿ, ಜನಸಾಮಾನ್ಯರ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಒಬ್ಬ ಸಿಬ್ಬಂದಿ ಕೂಡ ಸರಿಯಾದ ವೇತನ ಕೊಡುತ್ತಾ ಇಲ್ಲ. 7 ತಿಂಗಳ ವೇತನ ಕೊಡುವಾಗ 2 ತಿಂಗಳು ಬಿಟ್ಟು ಕೊಡುವಂತ ಕೆಲಸಗಳು ಆಗ್ತಾ ಇದೆ. ಎಲ್ಲಿ ಕೂಡ ಜನರಿಗೆ ಕಷ್ಟ ಕಾರ್ಮಿಕರಿಗೆ ಇಡೀ ರಾಜ್ಯ ಸರ್ಕಾರ ಇದಕ್ಕೆ ಕೊಡುಗೆಯನ್ನು ಕೊಟ್ಟಿದೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ ಕೂಡ ಎಲ್ಲಿಯ ತನಕ DK ಶಿವಕುಮಾರ್ ಅವರು ಈ ನಾಗೇಂದ್ರನನ್ನು ವಜಾ ಮಾಡ್ತಾರೋ ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಇನ್ನು ಖಾಲಿ ಸಾಂಕೇತಿಕವಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಈ ರೀತಿಯ ರಾಜ್ಯ ಸರ್ಕಾರದ ನೀತಿಗೆ ಧಿಕ್ಕಾರವನ್ನು ಕೊಡುತ್ತಾ ನನ್ನ ಮಾತನ್ನು ಜಯ ಶ್ರೀರಾಮ್. ಬಿಜೆಪಿಯ ಜನಪರ ಹೋರಾಟಕ್ಕೆ, ಬಿಜೆಪಿಯ ಜನಪರ ಹೋರಾಟಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ವಾಲ್ಮೀಕಿ ಹಣವನ್ನು ಲೂಟಿ ಮಾಡಿದ ನಾಗೇಂದ್ರರಿಗೆ ಭಾರತ್ ಮಾತಾಕ್ಕೆ. ಎಲ್ಲ ಭಾರತೀಯ ಜನತಾ ಪಾರ್ಟಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳೇ ಕಾರ್ಯಕರ್ತರೆ, ನಮ್ಮದು ಇವತ್ತು ಪ್ರತಿಭಟನಾ ಸಭೆ. ರಾಜ್ಯ ಸರ್ಕಾರದ ಮಂತ್ರಿ ನಾಗೇಂದ್ರ ಅವರನ್ನು ಕೈಬಿಟ್ಟು ಹೊಸಬರನ್ನ ನೇಮಕ ಮಾಡಬೇಕು, ಇಲ್ಲದ್ರೆ ಅವರೇ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಎಂಬ ದೃಷ್ಟಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ. ಭ್ರಷ್ಟ ವ್ಯಕ್ತಿಗಳನ್ನ ನೀವು ಇಟ್ಕೊಳ್ಬಾರದು ಎಂಬ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರರು ಭಾಗಿ. ಆಶ್ಚರ್ಯ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಅವರು ಒಪ್ಕೊಂಡಿದ್ರು, ಜೈಲಿನಲ್ಲಿದ್ರು, ಮತ್ತೆ ಹೊರಬಂದವರನ್ನು ಇವತ್ತಿನ ಮುಖ್ಯಮಂತ್ರಿ ಕ್ಯಾಬಿನೆಟ್ನಲ್ಲಿ ಸೇರಿಸಿಕೊಂಡಿದ್ದಾರೆ. ಭ್ರಷ್ಟಾಚಾರಕ್ಕೆ ಈ ಮಂತ್ರಿಗಳು ಪೂರ್ತಿ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಈ ಸರ್ಕಾರವನ್ನ ಬರ್ಖಾಸ್ತು ಮಾಡಬೇಕೆಂಬುದು ಭಾರತೀಯ ಜನತಾ ಪಾರ್ಟಿ ಆಗ್ರಹ. ಆ ದೃಷ್ಟಿಯಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮೋಹನ್ ರಾಜ್ ಹೇಳಿದ್ರು, ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲುವುದಿಲ್ಲ, ನಮ್ದು ಮುಂದುವರಿತಾ ಹೋಗ್ತಾ ಉಂಟು. ಏನು ಜನವಿರೋಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದೆ. ಅದರ ಜೊತೆಗೆ ಈ ಕ್ಷೇತ್ರಕ್ಕೊಬ್ಬರು MLA ಇದ್ದಾರೆ, ಖಾದರ್. ಇವರು ಮತ್ತು ಇವರ ಅಪ್ಪ ಫರೀದ್ರವರು ಒಟ್ಟು 8 ಸಲ MLAಗಳಾಗಿದ್ದಾರೆ. ನನ್ನ ನೆನಪು ಪ್ರಕಾರ 1962-63ನೇ ಇಸವಿಯಿಂದ ಇವತ್ತಿನವರೆಗೆ 1 ಸಲ ಬಿಜೆಪಿ, 2 ಸಲ ಕಮ್ಯುನಿಸ್ಟ್ ಪಾರ್ಟಿ. ಇವೆರಡನ್ನ ಹೊರತುಪಡಿಸಿದ್ರೆ ಇಲ್ಲಿ ಈ ಉಳ್ಳಾಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸೇ ಗೆದ್ದು ಬಂದಂತೆ. ಈ ಕ್ಷೇತ್ರವನ್ನ ಎಷ್ಟು ಅಭಿವೃದ್ಧಿ ಮಾಡಬಹುದಿತ್ತು. ಅದರಲ್ಲಿ UT ಖಾದರ್ ಅವರು ವಿಧಾನಸಭೆಯ ಅಧ್ಯಕ್ಷರಾಗಿದ್ದವರು, ಅದೇ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದುಕೊಂಡು ಗ್ರಾಮೀಣಾಭಿವೃದ್ಧಿಗೆ ಒತ್ತು ಕೊಟ್ಟವರು. ಇವರಿಗೆ ಪುಣ್ಯಾತ್ಮನಿಗೆ ಇವರ ತಂದೆಗಿಂತ ಮುಂಚಿನ ಕಾಲದಲ್ಲಿ ನನ್ನ ನೆನಪು ಪ್ರಕಾರ 1963ನೇ ಇಸವಿಯಿಂದ ಉಳ್ಳಾಲದಲ್ಲಿ ಸಮುದ್ರ ಕೊರೆತ ಆಗ್ತಾ ಇದೆ. ನಿರಂತರ ಸಮುದ್ರ ಕೊರೆತ ಉಂಟು. 100 ಜನ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ. ಅದರಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ, ಖಾಲಿ ಹಿಂದೂಗಳು ಮಾತ್ರ ಅಂತಲ್ಲ. ಇದರ ಬಗ್ಗೆ ಇನ್ನೂ ಇವರಿಗೆ ಅದಕ್ಕೊಂದು ಶಾಶ್ವತ ತಡೆಗೋಡೆ ನಿರ್ಮಾಣ ಮಾಡಬೇಕು ಎಂಬ ಆ ಮನಸ್ಸಿಗೆ ಹೋಗದೇ ಇರುವುದು ತುಂಬಾ ಶೋಚನೀಯ.
ಜೊತೆಗೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಜ್ವಲಂತ ಸಮಸ್ಯೆ ಕುಡಿಯುವ ನೀರಿನದ್ದು. ಗ್ರಾಮಾಂತರ ಪ್ರದೇಶ ಇದೆ, ನಗರ ಪ್ರದೇಶ ಇದೆ. ನಮಗೆ 24 ಗಂಟೆ ಮಂಗಳೂರು ನಗರಕ್ಕೆ ಏನು ನೀರು ಸಿಗ್ತಾ ಉಂಟು ಅದನ್ನು ಕೊಡಬೇಕಾಗಿತ್ತು. ಅದನ್ನೂ ಮಾಡದೆ ಈ ಪುಣ್ಯಾತ್ಮ ತನ್ನ ಐಷಾರಾಮಿ ಜೀವನವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದರಿಂದ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾಗೇಂದ್ರ ಜೊತೆಗೆ ಪುಣ್ಯಾತ್ಮನನ್ನು ಕೂಡ ನೀವು ಕೂಡ ರಾಜೀನಾಮೆ ಕೊಡಬೇಕು. ಅಗತ್ಯ ಇಲ್ಲ. ಇಲ್ಲಿ ನಮಗೆ ಅಂತಹ MLAಗಳು ಖಾದರ್ ಅಂತ MLAಗಳು ನಮಗೆ ಅಗತ್ಯವೇ ಇಲ್ಲ. ಖಂಡಿತ ಅಗತ್ಯ, ಅದು ಕಾಂಗ್ರೆಸ್ ಅವರು ಕೂಡ ಅಗತ್ಯ ಇಲ್ಲ. ಕೇವಲ ಯಾವುದೇ ಒಂದು ಕಾಟಾಚಾರಕ್ಕಾಗಿ ಕೆಲಸ ಮಾಡುವವರು, ಅದು ಐಷಾರಾಮಿ ಜೀವನ ಮಾಡುವಂಥವರು, ಅದು ಏನಾದರೂ ಉದ್ಘಾಟನೆ ಇದ್ರೆ ಹೋಗುವಂಥವರು ನಮ್ಮ ಮೋಹನ್ ರಾಜ್ ಅವರ ಬಗ್ಗೆ ದೀರ್ಘವಾಗಿ ಹೇಳಿದರು. ಇವತ್ತು ನಮಗೆ ಬೇಡ. ಈ ಎಲ್ಲ ದೃಷ್ಟಿಕೋನವನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ನಾಗೇಂದ್ರನ ಕಾರ್ಯ ಜೊತೆಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಯತ್ತ ಖಾದರ್ ಅವರು ಗಮನ ಕೊಡಬೇಕು, ಅದಕ್ಕೆ ಸಮಯ ಕೊಡಬೇಕು ಅಂತ ಹೇಳಿ ನಾವು ಈ ಪ್ರತಿಭಟನೆ ಮುಂದುವರಿಸ್ತಾ ಇದ್ದೇವೆ. ಇಲ್ಲಿ ಸೇರಿದ ಎಲ್ಲ ಕಾರ್ಯಕರ್ತರಿಗೆ ಒಂದನೇ ಸಲ ನನ್ನ ಮಾತನ್ನು ಮುಗಿಸ್ತೇನೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ವಾಲ್ಮೀಕಿ ಹಗರಣ ಹಣ ಲೂಟಿ ಮಾಡಿದ ನಾಗೇಂದ್ರನಿಗೆ, ವಾಲ್ಮೀಕಿ ಹಗರಣದ ಹಣ ಲೂಟಿ ಮಾಡಿದ ನಾಗೇಂದ್ರನಿಗೆ. ಮುಂದಕ್ಕೆ ಜಿಲ್ಲಾ ಉಪಾಧ್ಯಕ್ಷರು ಪೂಜಾಪ್ರಿಯ ಅವರು ಮಾತಾಡಲು ಕೇಳಿದ್ದೇನೆ. ಧಿಕ್ಕಾರ 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಬೆಲೆ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ಇವತ್ತು ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಆಗ್ರಹಿಸಿ ಇವತ್ತಿನ ಪ್ರತಿಭಟನಾ ಸಭೆ ನಡೀತಾ ಇದೆ. ಉಪಸ್ಥಿತರಿರತಕ್ಕಂತಹ ಎಲ್ಲರಿಗೂ ವಂದಿಸುತ್ತಾ, ಬಂಧುಗಳೇ, ನಮ್ಗೆಲ್ರಿಗೂ ಗೊತ್ತೇ ಇದೆ, 3 ವರ್ಷದ ಹಿಂದೆ ಕಾಂಗ್ರೆಸ್ ಆಡಳಿತಕ್ಕೆ ಬರಬೇಕಿದ್ರೆ ನನಗೂ ಫ್ರೀ, ನಿಂಗೂ ಫ್ರೀ, ಅದು ನಿಶ್ಚಿತ, ಇದು ಖಚಿತ, ಪ್ರಾಸಬದ್ಧ ಭರವಸೆಗಳನ್ನ ಕೊಟ್ಟು ನಮ್ಮ ರಾಜ್ಯದ ಜನರನ್ನ ಮಂಗ ಮಾಡಿ ಆಡಳಿತಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ. ಅದಾದ ನಂತರ ನೋಡ್ತಾ ಇದ್ದೇವೆ 3 ವರ್ಷ ನನ್ಗೆ ಕುರ್ಚಿ ನಿನ್ಗೆ ಕುರ್ಚಿ ಅಂತೇಳಿ ಕುರ್ಚಿಯ ಕಾದಾಟ. ಈಗ ಕುರ್ಚಿಯ ಬದಲಾವಣೆ ಆಯ್ತು. ಏನಾದ್ರೂ ತಪ್ಪುಗಳನ್ನ ಸರಿಪಡಿಸಿಕೊಂಡು ಹೋಗ್ಬಹುದು ಅಂತೇಳಿ ನಾವು ಅನ್ಕೊಂಡಿದ್ದೆವು. ಆದ್ರೆ ಕಳೆದ 3 ವರ್ಷಗಳಿಂದ ಯಾವೆಲ್ಲ ತಪ್ಪುಗಳನ್ನ ಮಾಡ್ತಾ ಇತ್ತೋ ಅದನ್ನ ಪುನರುಚ್ಛಿಸ್ತಾ ನಮ್ಮ ಜನರ ಕಣ್ಣಿಗೆ ಮಣ್ಣೆಚ್ಚುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವೆಲ್ಲರೂ ಗಮನಿಸಿದ್ದೇವೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಉತ್ತರದಲ್ಲಿ ಚುನಾವಣೆಗಳಾಗ್ತಾ ಇರಬೇಕಿದ್ರೆ SC/STಗಳಿಗೆ ಮೀಸಲಿಟ್ಟಂತಹ ವಾಲ್ಮೀಕಿ ನಿಗಮದ ಅನುದಾನವನ್ನ ಸರ್ಕಾರವು ಗುಣಂ ಮಾಡಿತು. ಬಹುಶಃ ಕೇಂದ್ರದ ನಾಯಕರುಗಳ ಬೊಕ್ಕಸಕ್ಕೆ ಕಳುಹಿಸಿತು. ಇದು ಸದನದಲ್ಲಿ ಕೂಡ ಪ್ರತಿಭಟನೆ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರೇ ಈ ಹಗರಣ ನಡೆದಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಅನೇಕ ಪ್ರತಿಭಟನೆಗಳನ್ನು ಮಾಡಿದ ನಂತರ ನಾಗೇಂದ್ರ ಅವರ ರಾಜೀನಾಮೆ ಆಯಿತು. ಆದ್ರೆ ಇವತ್ತು ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಪುನರಪಿ ನಾಗೇಂದ್ರ ಅವರನ್ನ ಸಚಿವರನ್ನಾಗಿ ಮಾಡುವುದರ ಮುಖಾಂತರ ನೀನು ತಿನ್ನು ನಮಗೂ ತಿನ್ಲಿಕ್ಕೆ ಬಿಡು ಎನ್ನುವ ಒಂದು ಧೋರಣೆ ಮಾಡಿದಂತಾಗಿ ಕಾಣ್ತಾ ಇದೆ. ಯಾವೆಲ್ಲ ಹಗರಣಗಳು ನಡೀತಾ ಇದೆ, ನಿನ್ನ ಬೆಳಗ್ಗೆ ಆಗಬೇಕಿದ್ರೆ ಹಗರಣಗಳ ಪೂರ ಭ್ರಷ್ಟಾಚಾರದ ಸುದ್ದಿಗಳು ನಮಗೆ ಬರ್ತಾ ಇದೆ. ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಸಚಿವರಾಗಿದ್ದುಕೊಂಡು 2 ತಿಂಗಳ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ ಗುಣಂ ಮಾಡಿಬಿಟ್ರು. ಆದ್ರೆ ರಾಜೀನಾಮೆ ಕೊಡಲೇ ಇಲ್ಲ. ಬಹುಶಃ ಎಲ್ಲ ಮಂತ್ರಿಗಳು ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡು ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಅಂತೇಳಿ ಕಾಣ್ತಾ ಇದೆ. ಮೊನ್ನೆ ತಾನೇ ನಡೆದಂತಹ ಕೇಂದ್ರದ ಕಾಂಗ್ರೆಸ್ನ ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ಘಟನೆ ನಮ್ಮೆಲ್ಲರಿಗೂ ಕೂಡ ತಲೆ ತಗ್ಗಿಸುವಂತೆ ಮಾಡಿದೆ. ಮಾನ್ಯ ಪ್ರಧಾನಮಂತ್ರಿಯವರು ವಂದೇ ಮಾತರಂಗೆ 150 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ
ಇಡೀ ವಂದೇ ಮಾತರಮ್ಮನ್ನ ಜನರು ಆಡಬೇಕು, ದೇಶಭಕ್ತಿಯನ್ನ ಉದ್ದೀಪನಗೊಳಿಸುವಂತಹ ಒಂದು ಸ್ಫೂರ್ತಿಯನ್ನ ಕೊಡುವಂತಹ ಒಂದು ಹಾಡು. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇದನ್ನ ಬರೆದು ಇದರಿಂದಲೇ ಅನೇಕ ಮಹಾತ್ಮರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕುವಂತೆ ಆದಂತಹ ಈ ಹಾಡು ಇಂದಿನ ಈ ಪ್ರಮುಖ ಯುವಕರಿಗೆ ಕೂಡ ಅದರ ಒಂದು ಸ್ಫೂರ್ತಿಯ ಸೆಲೆ ಬರಬೇಕು ಅನ್ನೋ ಕಾರಣಕ್ಕಾಗಿ ವಂದೇ ಮಾತರಮ್ಮನ್ನ ಇಡೀ ಹಾಡು ಒಂದು ಮಸೂದೆಯನ್ನ ತಂದ್ರು. ಆದ್ರೆ ಇವರ ಉದ್ದಟತನ ನೋಡಿ ನಾವು ಹಾಡೋದಿಲ್ಲ, 2 ಚರಣಗಳನ್ನು ಮಾಡ್ತೇವೆ. ಯಾಕೆ ಸ್ವಾಮಿ 2 ಚರಣ? ಯಾಕೆಂತ ಕೇಳಿದ್ರೆ 3ನೇ ಚರಣದಲ್ಲಿ ದುರ್ಗೆಯ ಉಲ್ಲೇಖ ಇದೆ. ಭಾರತ ಮಾತೆಯನ್ನ ದುರ್ಗೆಯ ರೂಪದಲ್ಲಿ ಬಿಂಬಿಸುವಂತ ಒಂದು ಇದೆ. ಬಹುಶಃ ಓಲೈಕೆ ರಾಜಕಾರಣ ಮಾಡ್ತಾ ಇರುವಂತಹ ಕಾಂಗ್ರೆಸ್ಗೆ ಇದು ಪಥ್ಯ ಅಂತ ಅನಿಸಿರ್ಬೋದು. ಹಾಗಾಗಿ ನಾವು ಮಾಡೋದೇ ಇಲ್ಲ, ಮಾಡಿದ್ರೆ 2 ಚರಣ ಮಾಡ್ತೇವೆ ಅಂತೇಳಿ. ಮೊನ್ನೆ ಕೇಂದ್ರ ಕಚೇರಿಯಲ್ಲಿ ಸೋನಿಯಾ ಗಾಂಧಿ ಅವರ ಒಂದು ವಿಡಿಯೋವನ್ನು ನೀವು ನೋಡಿರ್ಬೋದು. 3ನೇ ಚರಣ ಆಡ್ಬೇಕಿದ್ರೆ ನಿಲ್ಲಿಸಿ ಅನ್ನೋ ಒಂದು ದೊಡ್ಡತನ. ಬಹುಶಃ ಎಲ್ಲ ರಾಷ್ಟ್ರ ಪ್ರೇಮಿಗಳಿಗೆ ಇದು ತುಂಬಾ ಚಿಂತೆಯನ್ನು ಉಂಟು ಮಾಡಿದೆ. ಪ್ರಜಾಪ್ರಭುತ್ವದ ಸರ್ಕಾರ ಅಂತೇಳಿ ಹೇಳ್ತಾ ಇರೋ ಈ ಕಾಂಗ್ರೆಸ್ ನಿಜಕ್ಕೂ ಶೇಮ್ ಆಗುವಂತ, ಎಲ್ಲರೂ ತಲೆ ತಗ್ಗಿಸುವಂತಹ ಕೆಲಸವನ್ನ ಮಾಡಿದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ನಾಗೇಂದ್ರ ಅವರ ವಿಷಯ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಷಯ ಇರ್ಬೋದು, ಕಳೆದ ಸಂಸತ್ತಿನಲ್ಲಿ ಆದಂತಹ ವಿಷಯವನ್ನು ಉಲ್ಲೇಖ ಮಾಡಲೇಬೇಕು. ಮಹಿಳಾ ಮೀಸಲಾತಿ ಕಾನೂನನ್ನ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅಂತ ಹೇಳಿ ಕಾರಣಕ್ಕಾಗಿ ಅದನ್ನ ಈ ಮಸೂದೆಯನ್ನು ಮಂಡಿಸಿದಾಗ ಇದೇ ಕಾಂಗ್ರೆಸ್ ಮಹಿಳಾ ಪರ ಅಂತ ಹೇಳ್ತಾ ಇರೋ ಈ ಕಾಂಗ್ರೆಸ್ ಮಹಿಳಾ ಮೀಸಲಾತಿ ಮಸೂದೆಯನ್ನ ಬೀಳುವಂತೆ ಮಾಡಿದ್ದು. ಇದು ಕೂಡ ನಮಗೆ ನಾಚಿಕೆಗೇಡಿನ ಸಂಗತಿ. ಒಟ್ಟಿನಲ್ಲಿ ಹೇಳಬೇಕಿದ್ರೆ ಭ್ರಷ್ಟಾಚಾರದಿಂದ ಕೂಡಿರುವಂತಹ ಈ ಕಾಂಗ್ರೆಸ್, ರಾಷ್ಟ್ರ ವಿರೋಧಿ ಧೋರಣೆಯನ್ನು ಕೊಡುವಂತಹ ಕಾಂಗ್ರೆಸ್, ಜನಪರ ಕಾಳಜಿ ಇಲ್ಲದೆ ಇರುವಂತಹ ಈ ಕಾಂಗ್ರೆಸ್ ತೊಲಗಲೇಬೇಕು. ಬಂಧುಗಳೇ, ಬಿ ನಾಗೇಂದ್ರ ಅವರ ರಾಜೀನಾಮೆ ಆಗಲೇಬೇಕು. ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಕಾರ್ಯವನ್ನು ವಹಿಸಬೇಕು ಅಂತ ಆಗ್ರಹಪೂರ್ವಕವಾಗಿ ಹೇಳ್ತಾ ನನ್ನ ಮಾತುಗಳನ್ನು ಬದಲಿಸ್ತೇನೆ. ಧನ್ಯವಾದಗಳು. ಅಧ್ಯಕ್ಷರಾದಂಥ BVS ಸತೀಶ್ ಶೆಟ್ಟಿ ಇದ್ದಾರೆ, ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಕೊಡ್ತಿದ್ದಾರೆ. ಅದೇ ರೀತಿ ಮುಂದಕ್ಕೆ ಜಿಲ್ಲಾ ಉಪಾಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಉಳಿದತ್ತ ಅವರು ಮಾತಾಡಬೇಕಂತ ಕೇಳಿದ್ದಾರೆ. ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಏನು ಈಗಾಗಲೇ ನಮ್ಮೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಜಯರಾಮ್ ಶೆಟ್ಟಿ ಅವರು, ನಮ್ಮ ಜಿಲ್ಲಾ ಉಪಾಧ್ಯಕ್ಷರು, ಈ ಮಂಡಳದ ಪ್ರಭಾರಿಗಳು ಪೂಜಾ ಪೈ ಅವರು, ನಮ್ಮ ಮಂಡಳದ ಅಧ್ಯಕ್ಷರು ಜಗದೀಶಾಲ ಕೋಲ್ತಬೇರವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮೋಹನ್ ರಾಜ್ KR ಅವರು, ದಯಾನಂದ್ ತೊಕ್ಕೋಟ್ ಅವರು, ನಮ್ಮ ಜಿಲ್ಲೆಯ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ ಅವರು ಮತ್ತು ನಮ್ಮ ಎಲ್ಲ ಜವಾಬ್ದಾರಿಯುತ ಬಂಧುಗಳೆಲ್ಲ ಇನ್ನು ಸೇರಿದ್ದೇವೆ. ಈಗಾಗಲೇ ನಮ್ಮೆಲ್ಲರೂ ಕೂಡ ಮಾತನಾಡುವಾಗ ಈ ಒಂದು ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮೆಲ್ಲ ಪ್ರಮುಖರು ಈಗಾಗಲೇ ಮಾತನಾಡಿದ್ದಾರೆ. ಏನು ನಮ್ಮ ಈಗಿನ ಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿರತಕ್ಕಂಥ ಈ ಒಂದು ಸರ್ಕಾರದಲ್ಲಿರುವಂತಹ ಸಚಿವರು ಬಿ ನಾಗೇಂದ್ರ ಅವರು ಆ ಒಂದು ಅತ್ಯಂತ ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಅತ್ಯಂತ ಹಿಂದುಳಿದ ವರ್ಗವಾಗಿರತಕ್ಕಂಥ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 180 ಕೋಟಿಯನ್ನ ನೀರು ಕುಡಿದಂತಹ ಆ ಒಂದು ವ್ಯಕ್ತಿಯನ್ನ ಇವತ್ತು ವಿಧಾನಸಭೆಯಲ್ಲಿ ನೋಡುವಂತಹ ದೌರ್ಭಾಗ್ಯ ಈ ಕರ್ನಾಟಕದ ರಾಜ್ಯದ ಜನರಿಗೆ ಕೊಟ್ಟಂತಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸದನದಲ್ಲಿ, ಅದೇನು ದೊಡ್ಡ ಏನು ಅಮೌಂಟ್ ಅಲ್ಲ, ಏನು 80 ಕೋಟಿ ಆಗಿರ್ಬೇಕು ಅಂತ. ಏನು ಇವರೊಂದು ಹಣಕ್ಕೆ ಯಾವುದೇ ರೀತಿಯಾದ ಲೆಕ್ಕವೇ ಇಲ್ಲ. ಬಡ ಜನರ ಕಟ್ಟಿದಂತಹ ಆ ತೆರಿಗೆಯ ಹಣಕ್ಕೆ ಯಾವುದೇ ರೀತಿಯ ಗೌರವ ಇಲ್ಲ. ಆ ರೀತಿಯಾದ ವರ್ತನೆಯನ್ನ ಬಿಂಬಿಸತಕ್ಕಂತಹ ಈ ಕಾಂಗ್ರೆಸ್ ಸರ್ಕಾರ ನಮಗೆ ಬೇಕಾ ಎನ್ನುವ ಒಂದು ಚಿಂತನೆಯನ್ನ ಒಂದು ಕ್ಷಣ ನಾಡಿನ ಜನ ಮಾಡುವಂತಹದ್ದು ಅನಿವಾರ್ಯತೆ ಇದೆ. ಇವತ್ತು 180 ಕೋಟಿ ಹಣವನ್ನ ತನ್ನ
ನಿರ್ಧಾರದಿಂದ ಆ ನಿಗಮದಿಂದ ಬಳಸಿಕೊಂಡು ಪಕ್ಷದ ಬೇರೆ ಬೇರೆ ಚಟುವಟಿಕೆಗಳಿಗೆ ಉಪಯೋಗಿಸಿ ಅಂತಹ ವ್ಯಕ್ತಿಯನ್ನ ಸಚಿವನಾಗಿ ಕೂತ್ಕೊಳಿಸಿ ಅಲ್ಲಿ ಅಧಿವೇಶನ ನಡೆಯುವಂತಹದ್ದು ಇದು ನಾಚಿಕೆಗೇಡಿನ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ಮುಖ್ಯವಾಗಿ ಕಾಂಗ್ರೆಸ್ನವರು ಮಾತನಾಡುವಾಗ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ, ದೇಶ ಪ್ರೇಮದ ಬಗ್ಗೆ ಮಾತನಾಡ್ತಾರೆ, ಎಲ್ಲಾ ವಿಚಾರಗಳ ಬಗ್ಗೆ ನಾವು ಇಲ್ಲಿ ಎಂಬ ನಿಟ್ಟಿನಲ್ಲಿ ಚಿಂತನೆ ಮಾಡತಕ್ಕಂಥ ಕಾಂಗ್ರೆಸ್ ಇವತ್ತು ಮೊನ್ನೆ ನಡೆದಂತಹ ಸ್ವಾತಂತ್ರ್ಯೋತ್ಸವ ಇಡೀ ರಾಷ್ಟ್ರವೇ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲ್ಪಟ್ಟಂತಹ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಆ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮಾಡಿದ್ದೇನು ತಮ್ಮದೇ ಕಾರ್ಯಾಲಯದ ಆ ಒಂದು ಕಾಂಗ್ರೆಸ್ ದಿನಾಚರಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಮಾಡಿದ್ದೇನು? ಅವರು ಹೇಳ್ತಾರೆ, ಇವತ್ತು ನಾವು ನೋಡ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ ಗುಂಡು ಹೊಡೆದ್ರು ಸಹಿ, ಗಲ್ಲಿಗೆ ಏರಿಸಿದ್ರು ಸಹಿ, ಏನೇನು ಮಾಡಿದ್ರು ಸಹಿ, ನಾವು ಒಂದೇ ಮಾತರವನ್ನು ಪೂರ್ತಿಯಾಗಿ ಆಡುವುದೇ ಇಲ್ಲ ಎಂಬ ಒಂದು ಮಾತನ್ನು ಹೇಳ್ತಾರೆ. ಉಗ್ರತನದ ಮಾತಿದು ಆಯ್ತು. ಅವರು ಹೇಳ್ತಾರೆ, ನಮ್ಮ ಪಕ್ಷದ ಚಿಂತನೆಯಲ್ಲಿರುವಂತಹದ್ದು ಕೇವಲ 2 ಚರಣವನ್ನು ಮಾತ್ರ ನಾವು ಆಡ್ತೀವಿ ಅಂತ. ಆಯ್ತು, ಪಕ್ಷದ ಸಂಘಟನೆಯಲ್ಲಿ ಪಕ್ಷದ ಕಾರ್ಯಕ್ರಮವನ್ನ ನಿರ್ಧಾರ ಮಾಡಿದವರು ನೀವೇ ಯಾಕೆ ಆ ಒಂದೇ ಮಾತರವನ್ನ ಪೂರ್ತಿಯಾಗಿ ಆಡತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡಿದ್ರಿ? 2ನೇ ಚರಣದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಆಡಿಸಿ ನಿಲ್ಲಿಸಬಹುದಿತ್ತು ನಿಮಗೆ. ಅದು ತಮ್ಮಧ್ಯೆ ಆ ಒಂದೇ ಮಾತನಾಡುವ ಸಂದರ್ಭದಲ್ಲಿ ಮಧ್ಯಕ್ಕೆ ಸ್ಟಾಪ್ ಅಂತ ಹೇಳ್ತೀವಿ. ಒಂದು ರೀತಿಯಾದ ರಾಷ್ಟ್ರ ಭಕ್ತಿಯನ್ನ ಇಸಕತಕ್ಕಂಥ ಕೆಲಸ ಕಾರ್ಯವನ್ನ ಕಾಂಗ್ರೆಸ್ ಅಧಿನಾಯಕಿ ಮಾಡಿದ್ದು ಇಡೀ ದೇಶಕ್ಕೆ ಮಾಡಿದ ಅಪಮಾನ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಅವರು ಹೇಳ್ತಾರೆ, ನಾವು ನಮ್ಮ ರಾಷ್ಟ್ರ ಅಧ್ಯಕ್ಷರಿಗೆ ಚಾರನ್ನು ಹುಡುಕಿದ್ದು ಅಂತ. ಏನು ಹಾಸ್ಯಾಸ್ಪದವಾದಂತ ಹೇಳಿಕೆ! ರಾಜ್ಯದ ಅಧ್ಯಕ್ಷರು ಹೇಳ್ತಾರೆ, ನಾವು ಒಂದೇ ಮಾತರವನ್ನು ಪೂರ್ತಿಯಾಗಿ ಆಡುವುದಿಲ್ಲ ಅಂತೇಳಿ. ಇವತ್ತು ಶಿಸ್ತಿನ ಬಗ್ಗೆ, ದೇಶ ಪ್ರೇಮದ ಬಗ್ಗೆ, ರಾಷ್ಟ್ರಭಕ್ತಿಯ ಬಗ್ಗೆ, ಭಾಜಪಕ್ಕೆ ಮತ್ತು RSSಗೆ ಈ ಕಾಂಗ್ರೆಸ್ ಕಲಿಸಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಯಾವುದಾದರೂ ಒಂದು ಪಕ್ಷ ದೇಶಭಕ್ತಿಯನ್ನ, ರಾಷ್ಟ್ರಭಕ್ತಿಯನ್ನ, ಒಂದು ಶಿಸ್ತನ್ನ ಇಟ್ಟುಕೊಂಡು ಬರತಕ್ಕಂಥ ಪಕ್ಷ ಇದ್ರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತೇಳಿ ನಾವು ಯಾವತ್ತೂ ಕೂಡ ಎದುಗಟ್ಟಿ ಹೇಳತಕ್ಕಂಥ ಕಾರ್ಯಕರ್ತ ಬಂಧುಗಳು ನಮ್ಮ ಪ್ರಮುಖರಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವುದರ ಮೂಲಕ ಮುಂದಿನ ದಿನಗಳಲ್ಲಿ ಏನು ಆ ವಿಧಾನಸೌಧದಲ್ಲಿ ಪವಿತ್ರವಾದಂತಹ ನಮ್ಮ ನಾಡಿನ ಇಡೀ ಅಭಿವೃದ್ಧಿಗೆ ಕಾರಣಕರ್ತವಾದಂತಹ ವಿಧಾನಸೌಧದಲ್ಲಿ ಕೂತ್ಕೊಂಡು ಆ ಭ್ರಷ್ಟತೆಯ ಕೂಪವನ್ನ ಆ ಇಡೀ ಸಮಾಜಕ್ಕೆ ತೋರಿಸತಕ್ಕಂಥ ಕೆಲಸ ಕಾರ್ಯವನ್ನು ಮಾಡುತ್ತಿರುವಂತಹ ಈ ಕಾಂಗ್ರೆಸ್ಸಿನ ದುರಾಡಳಿತವನ್ನ ಜನ ಬಹಳ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ. ತಕ್ಕ ಕಾಲಕ್ಕೆ ತಕ್ಕ ಉತ್ತರವನ್ನು ಕೂಡ ಈ ನಾಡಿನ ಜನ ಕಾಂಗ್ರೆಸ್ಗೆ ಕೊಡಲಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೂಡಲೇ ಪಡೆಯಬೇಕು. DK ಶಿವಕುಮಾರ್ ಅವರು ಬಹಳ ಒಳ್ಳೆ ರೀತಿಯಾದ ಒಂದು ರೀತಿಯಲ್ಲಿ ಆ ಸಮಸ್ಯೆಗಳನ್ನ ಮರೆಮಾಚುವ ರೀತಿಯಲ್ಲಿ ಅವರು ಸದನದಲ್ಲಿ ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಖಂಡಿತವಾಗಿಯೂ ಇದು ಅವರಿಗೆ ಸೇವೆ ತರತಕ್ಕಂಥ ವಿಚಾರವನ್ನ. ಅದರ ಜೊತೆಗೆ ಈಗಾಗಲೇ ನಮ್ಮ ಮಾಜಿ ಶಾಸಕರು ಮೋಹನ್ ರಾಜ್ ಅವರು ನಮ್ಮ ಶಾಸಕರ ಬಗ್ಗೆ ಹೇಳಿದ್ರು. ನಮ್ಮ ಶಾಸಕರು ಮಾನ್ಯ ಡಿ ಕಾಗೇರಿ ಅವರು ಇನ್ನು ಕಾಣ್ತಾ ಇದೆ ಎದುರುಗಡೆ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಸಂದರ್ಭದಲ್ಲಿ ಆ ರಸ್ತೆಯನ್ನು ಒಂದು ಬಾರಿ ನೋಡಿದಾಗ ನಿನ್ನೆ ನಾನು ನೋಡಿದೆ, ಯಾರೋ ಒಬ್ಬರು ಪೊಲೀಸ್ ಸಿಬ್ಬಂದಿ ಒಂದು ಆಟೋ ರಿಕ್ಷಾವನ್ನ ತಳ್ಳುವಂತಹ ಒಂದು ವಾಟ್ಸಪ್ ಅಲ್ಲಿ ನಾನು ಬಂದು ನೋಡಿದೆ. ಅಂತಹ ಒಂದು ಹದಗೆಡತಕ್ಕಂಥ ಒಂದು ಸ್ಥಿತಿಯಲ್ಲಿ ಈ ಉಲ್ಲಾಲದ ಈ ಭಾಗ ಇದೆ ಎಂಬುದು ಇದು ನಮಗೆ ಬಹಳ ಬೇಸರ ತರತಕ್ಕಂತಹ ವಿಚಾರ. ಇವರು ಹೇಳಿದ ತಕ್ಷಣ ಇಡೀ ಉಲ್ಲಾಲ ಅಭಿವೃದ್ಧಿಯಾಗಿದೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ನೋಡಿ, ಇಲ್ಲಿಯ ರಸ್ತೆಗಳ ಆ ಒಂದು ತ್ಯಾಜ್ಯ ವಸ್ತುಗಳು ಹೋದಾಗ ಗಬ್ಬು ನಾಟ, ಆ ಕಡೆ ಹೋದಾಗ ನೀರು ಬಿಡ್ಲಿಕ್ಕೆ ಆ ರೀತಿಯಾದ ವ್ಯವಸ್ಥೆಗಳು ಉಲ್ಲಾಳದಲ್ಲಿರುವಂತಹದ್ದು. ನಾವು ಇವತ್ತು ಆರೋಗ್ಯ, ಅದರಲ್ಲೂ ಕೂಡ ನಮ್ಮ ಶಾಸಕರು ಆರೋಗ್ಯ ಸಚಿವರು ಕೇವಲ ಪ್ರಚಾರಕ್ಕಾಗಿ ಫೋಟೋ ಕ್ಲಿಕ್ಕಿಸಿದಾಗ ಈಗಾಗಲೇ ಮಾತನಾಡೋದೆಲ್ಲ ಹೇಳಿದ್ರು. ಈ ರೀತಿಯಾದ ನಾಟಕವಾದ ರೀತಿಯಲ್ಲಿ ಆಡಳಿತ ನಡೆಸ್ತೇನೆ. ಜನಸಾಮಾನ್ಯರ ಕಷ್ಟಗಳನ್ನು ಅರಿತು, ಅವರ ಸಮಸ್ಯೆಗಳನ್ನು ಅರಿತು ಅದಕ್ಕೆ ತಕ್ಕದಾದ ರೀತಿಯಲ್ಲಿ ಆಳ್ವಿಕೆ ನಡೆಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನ ಎಚ್ಚರಿಸ್ತಾ ಬರತಕ್ಕಂಥ ದಿನಗಳಲ್ಲಿ ಇವತ್ತು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ರಾಜ್ಯದ ಪ್ರಮುಖ ನಾಯಕರು, ನಮ್ಮ ಜಿಲ್ಲಾಧ್ಯಕ್ಷರು ನಾವೆಲ್ಲರೂ ಕೂಡ ಸೇರಿ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೇಳುತ್ತಿರುವಂತಹ ಸಂದರ್ಭದಲ್ಲಿ ಈ ಕೂಡಲೇ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯಬೇಕು. ಅವರ ಮಂತ್ರಿ ಸ್ಥಾನದಿಂದ ಅವರನ್ನು ಹಿಂಪಡೆಯಬೇಕು. ನೇರವಾಗಿ ಅವರನ್ನು ಮನೆ ಕಳಿಸತಕ್ಕಂಥ ಕೆಲಸವನ್ನು DK ಶಿವಕುಮಾರ್ ಮಾಡಿ
ಅವರ ಗೌರವವನ್ನು ಉಳಿಸ್ಕೊಡ್ಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಭ್ರಷ್ಟಾಚಾರ ಮಾಡ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟಾಚಾರ ತುಂಬಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟಾಚಾರದಿಂದ ಕೂಡಿದಂತ ಸಚಿವ ನಾಗೇಂದ್ರ ಅವರಿಗೆ ಭ್ರಷ್ಟಾಚಾರ ಮತ್ತು ವೈಫಲ್ಯದ ಬಗ್ಗೆ ಇವತ್ತು ಹಮ್ಮಿಕೊಂಡಂತಹ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದಂತಹ ನಮ್ಮ ಮಾಜಿ MLA ಜಯರಾಮ್ ಶೆಟ್ರೆ, ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು ಮಂಡಲದ ಪ್ರಭಾರಿಗಳಾದಂತಹ ಪೂಜಾ ಪೈ ಅವರೇ, ನಮ್ಮ ಮಂಡಲದ ಕಾರ್ಯದರ್ಶಿಗಳಾದ ದಯಾನಂದ ಕೊಟ್ಟು ಮತ್ತು ಮೋಹನ್ರಾಜ್ರವರೇ, ಹಾಗೂ ಜಿಲ್ಲೆಯ ಉಪಾಧ್ಯಕ್ಷರು ಆಗಿರುವಂತಹ ರವೀಂದ್ರ ಶೆಟ್ಟಿ ಉಳ್ಳಿಗೊಟ್ರೆ ಅವರೇ, ಮಾಧ್ಯಮ ಪ್ರಮುಖರಾದಂತಹ ಜೀವನ್ರವರೇ, ಹಾಗೂ ಜಿಲ್ಲೆಯ ಕಾರ್ಯದರ್ಶಿಗಳಾದಂತಹ ಧನಲಕ್ಷ್ಮಿ ಗಟ್ಟಿಯವರೇ, ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಭಾರತೀಯ ಜನತಾ ಪಕ್ಷದ ಅನನ್ಯ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರೇ ಹಾಗೂ ಮೋರ್ಚಾಗಳ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, DKC ಅವರು ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟ ಸಚಿವರನ್ನು ಮತ್ತು ನಮ್ಮ ರಾಜ್ಯದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆಯುವುದಿಲ್ಲ ಅನ್ನುವ ಒಂದು ದೊಡ್ಡ ಭರವಸೆಯೊಂದಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದವರು. ಅವರು ಸ್ವೀಕರಿಸಿದ ಹೊತ್ತಿನಲ್ಲಿ ನಾಗೇಂದ್ರರವರನ್ನು ವಾಲ್ಮೀಕಿ ಹಗರಣದಲ್ಲಿ ಸುಮಾರು 180 ಕೋಟಿ ರೂಪಾಯಿ ಹಗರಣವನ್ನು ಮಾಡಿದಂತಹ ನಾಗೇಂದ್ರರನ್ನು ಸಚಿವರನ್ನಾಗಿ ಮಾಡಿದ್ದೇ ಅವರ ದೊಡ್ಡ ಸಾಧನೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಅವರು ಹೇಳೋದು ಒಂದು ಮಾತು, ಕಾರ್ಯದಲ್ಲಿ ಇನ್ನೊಂದನ್ನು ಮಾಡಿ ತೋರಿಸುವಂತಹ ಒಂದು ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಭ್ರಷ್ಟರಿಗೆ ಒಂದು ಪ್ರೇರಣೆಯನ್ನು ಕೊಡುವಂತ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲ ಹಗರಣಗಳಲ್ಲಿ ತುಂಬಾ ಹಗರಣಗಳು, ಪ್ರತಿಯೊಬ್ಬ ಮಂತ್ರಿಗಳು ಒಂದೊಂದು ಇದರಲ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ನಮ್ಮ ಬಂಗಾರಪ್ಪನವರ ಮಧು ಬಂಗಾರಪ್ಪನವರಿಗಿರ್ಬೋದು, ವಿದ್ಯಾ ಕ್ಷೇತ್ರದಲ್ಲಿ ದೊಡ್ಡ ಹಗರಣವನ್ನು ಮಾಡಿದರು, ಶಿಕ್ಷಣ ಕ್ಷೇತ್ರದಲ್ಲಿ. ಆದರೆ ಅವರು ಎಲ್ಲಿ ಬೇಕೋ ಅಲ್ಲಿ ಅದನ್ನು ಪ್ರಚಾರಪಡಿಸುವುದಿಲ್ಲ. ಕರ್ನಾಟಕದಲ್ಲಿ ನಡೆದಂತಹ ಈ ಒಂದು ಶಿಕ್ಷಣ ಕ್ಷೇತ್ರದ ಹಗರಣವನ್ನು ಅಲ್ಲಿಂದಲ್ಲಿಗೆ ಮುಚ್ಚಿ ಹಾಕುವಂತಹ ದೊಡ್ಡ ಪ್ರಯತ್ನವನ್ನು ಈ ಸರ್ಕಾರ ಮಾಡಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೋಹನ್ ರಾಜ್ ಅವರು ಹೇಳಿದರು, ತಾಲೂಕು ಆಫೀಸ್ನಲ್ಲಿ ಅವ್ಯವಸ್ಥೆ ಅಂತ. 4 ವರ್ಷ ಆಯಿತು. ತಾಲೂಕು ಆಫೀಸ್ನಲ್ಲಿ ತಾಲೂಕು ಆಫೀಸಿಗೆ ಭೇಟಿ ಕೊಡುವ ಒಬ್ಬ ನಾಗರಿಕನಿಗೆ ಅಲ್ಲಿ ಒಂದು ಕುಳಿತುಕೊಳ್ಳಲು ಕುರ್ಚಿಯ ವ್ಯವಸ್ಥೆಯನ್ನು ಕೂಡ ಎಷ್ಟರವರೆಗೆ ನಮ್ಮ ತಾಲೂಕು ಆಫೀಸ್ನಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಅದರಷ್ಟು ಒಂದು ನಾಚಿಕೆಗೇಡಿನ ಸಂಗತಿ ಯಾವುದೂ ಇಲ್ಲ. ಹೋದವರು ಆ ಮಳೆಗೆ ಅಲ್ಲಿ ಹೊರಗೆ ನಿಲ್ಬೇಕಾಗ್ತದೆ, ಯಾವುದೇ ವ್ಯವಸ್ಥೆ ಇಲ್ಲ, ಯಾವುದೇ ಇದಿಲ್ಲ ಅಂತಹ ತಾಲೂಕು ವ್ಯವಸ್ಥೆ ಅವ್ಯವಸ್ಥೆ. ಅದಲ್ಲದೆ ನಮ್ಮ ಎಲ್ಲ ರೋಡ್ಗಳು ಈಗಾಗಲೇ ಮಳೆಯೇ ಬರಲಿಲ್ಲ, ರೋಡ್ಗಳು ಎಲ್ಲ ಗುಂಡಿಯಾಗಿ ನಮಗೆ ನಮ್ಮ ಉಳ್ಳಾಲ ಭಾಗದಲ್ಲೇ ಅಥವಾ ಮುಡಿಪು ಭಾಗದಲ್ಲಿ ನಮಗೆ ಚಲಿಸಲಾರದಂತಹ ದೊಡ್ಡ ಸಂಕಷ್ಟ ಕೂಡ ಎದುರಾಗಿದೆ. ನಮ್ಮ MLA ಅವರು ಅದರ ಬಗ್ಗೆ ಗಮನವನ್ನೇ ಕೊಡಲಿಲ್ಲ. ಅದಲ್ಲದೆ ಮಾರ್ಗದ ಬದಿಯಲ್ಲಿ ದೇವಳಗಟ್ಟೆಯಿಂದ ಹಿಡಿದು ಮುಡುಪಿನವರೆಗೆ ಮಾರ್ಗದ ಬದಿಯಲ್ಲಿ ಕಸವನ್ನು ಹಾಕುವಂತಹ ದೊಡ್ಡ ಒಂದು ವ್ಯವಸ್ಥೆ ಆಗಿದೆ. ಕಸ ಹಾಕಲು ಸೂಕ್ತವಾದ ಜಾಗ ಕೂಡ ಇಲ್ಲದೆ ನಾವು ಇದು ಮಾಡ್ತಾ ಇದ್ದೇವೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷವು ನಮ್ಮ ಭಾರತ ದೇಶದಲ್ಲಿ ಇದೇ ಇಲ್ಲವೋ ಅನ್ನೋ ಒಂದು ಸಂದೇಹ ನಮಗೆ ಹುಟ್ಟಿದೆ. ಏನೆಂದ್ರೆ ಮೊನ್ನೆ ಎಲ್ಲರೂ ಒಂದೇ ಮಾತರಂ ಒಂದು ರಾಷ್ಟ್ರಗೀತೆಯಾಗಿ ಅತ್ಯಂತ ಉತ್ಸಾಹದಿಂದ ಪ್ರಥಮ ಬಾರಿಗೆ ನಾವು ಸ್ವಾತಂತ್ರ್ಯ ದಿವಸ ಅದನ್ನು ಹಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಒಂದೇ ಮಾತರಂಗೆ ಅಗೌರವವನ್ನು ತೋರಿಸಿ ಮಧ್ಯದಲ್ಲಿ ಉರಿಯ ಬಂದವರಂತೆ ಮೈ ಮೇಲೆ ಆಚೆ ಓಡಾಡಿ ಅದನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷ ಭಾರತ ದೇಶದಲ್ಲಿ ಇದೇ ಇಲ್ಲವೋ ಅನ್ನೋ ಒಂದು ಸಂದೇಹ ನಮಗೆಲ್ಲರಿಗೂ ಹುಟ್ಟಿದೆ. ಇಂತಹ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವ ತನಕ ನಾವು ನಮ್ಮ ಮಂಗಳೂರು ಮಂಡಲದಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಯವರಿಗೆ, ಆಶಾ ಕಾರ್ಯಕರ್ತೆಯರಿಗೆ ಇಷ್ಟವರೆಗೆ ಸಂಬಳವನ್ನು ಕೂಡ ನೀಡುವಂತಹ ಈ ಸರ್ಕಾರ ಆದಷ್ಟು ಬೇಗ ಕಿತ್ತೊಗೆಯುವಂತ ಕೆಲಸವನ್ನು ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ನಮ್ಮ ಮಂಡಲದ ಉಪದೇವರಿಂದ ರವಿಶಂಕರ್ ಸೋಮಸೂರ್ ಅವರಿಂದ ಮಂಗಳೂರು ಮಂಡಲದಿಂದ ಹೇಳಿಕೊಂಡಿದ್ದಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹಾಗೂ ಭ್ರಷ್ಟ ಸಚಿವರ ರಾಜೀನಾಮೆ ಹೊಂದಿದ ಪ್ರತಿಭಟನೆಯನ್ನು ನೇತೃತ್ವ ವಹಿಸಿಕೊಂಡಂತಹ ನಮ್ಮ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಶ್ರೀ ಜಗದೀಶ್ ಗೋಪುರವರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ
ಜಿಲ್ಲೆಯ ಉಪಾಧ್ಯಕ್ಷ ನಮ್ಮ ಮಂಡಲದ ಪದಾಧಿಕಾರಿಗಳಾದಂಥ ಪೂಜಪ್ಪ ಇವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮ್ಮ ಮಂಗಳೂರು ಮಂಡಲದ ಮಾಜಿ ಶಾಸಕರಾದ ಹಿರಿಯರಾದಂತಹ ಜಯರಾಮ್ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಜಿಲ್ಲೆಯ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಹೇಳಿಬಿಟ್ಟು ಜಿಲ್ಲಾ ಕಾರ್ಯದರ್ಶಿ ಧನುಷ್ ಭಟ್ ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಜಿಲ್ಲೆಯ ಯುವ ಮೋರ್ಚಾ ಉಪಾಧ್ಯಕ್ಷ ನಿಶಾಂತ್ ಪೂಜಾರಿ, ನಮ್ಮ ಮಂಗಳೂರು ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಮೈಲಿ ಕೊಣಾಜೆ, ಮಹಿಳಾ ಮೋರ್ಚಾ ಅಧ್ಯಕ್ಷರ ಮಾಧವಕ್ಕ, ರೈತ ಮೋರ್ಚಾ ಅಧ್ಯಕ್ಷರ ಪದ್ಮನಾಭ ಗಟ್ಟಿ ಇವರಿಗೂ ಧನ್ಯವಾದ ಅರ್ಪಿಸ್ತಿದ್ದೇನೆ. ಜಿಲ್ಲಾ ವಕ್ತಾರರಾದಂತಹ ಜೀವನ್ ತೊಕ್ಕೋಟು, ಅದೇ ಮಾಧ್ಯಮ ಪ್ರಮುಖರಾದಂತಹ ಹೇಮಂತ್ ಶೆಟ್ಟಿ ಇವರು ಕೂಡ ಧನ್ಯವಾದ ಅರ್ಪಿಸ್ತಿದ್ದೇನೆ. ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೆ, ದೃಶ್ಯ ಮಾಧ್ಯಮದವರಿಗೆ, ಅದೇ ರೀತಿ ಆರಕ್ಷಕ ಠಾಣಾ ಸಿಬ್ಬಂದಿಗಳು ಕೂಡ ನಮ್ಮ ಮಂಗಳೂರು ಮಂಡಲದ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ತಿದ್ದೇನೆ. ಈ ಪ್ರತಿಭಟನಾ ಕಾರ್ಯಕ್ರಮ ಪಾಲ್ಗೊಂಡ ಎಲ್ಲ ಮಹಾಶಕ್ತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರಮುಖರು, ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಒಂದೇ ಮಾತ್ರ ಧನ್ಯವಾದ ಅರ್ಪಿಸ್ತಾ